ಮಾನ್ಯ ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಸಹೃದಯ ಮಿತ್ರರಿಗೂ ನಮಸ್ಕಾರಗಳು. ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 290. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳ್ಕೋರು. ಕಗ್ಗ ಗಾಯನದಲ್ಲಿ ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ.ವಿ.ಜಿ. ಅವರ ಕಗ್ಗವನ್ನು ಕೇಳಿ ಬರೋಣ. ಪರಮೇಷ್ಠಿ ನಿಜ ಚಾತುರ್ಯವನಳೆಯ ನಿರಮಿಸಿದ ಎರಡು ಕೈಯಿಂದೆರಡು ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು ನರಿಯುವ ನರವು ನರ ಮಂಕುತಿಮ್ಮ. ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು ನರಿಯುವ ನರವು ನರ ಮಂಕುತಿಮ್ಮ. ಬಂಧುಗಳೇ, ಬ್ರಹ್ಮದೇವನು ಈ ಜಗತ್ತಿನಲ್ಲಿ ಪ್ರಕೃತಿಯೊಂದಿಗೆ ಅನೇಕ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಒಂದೊಂದು ವಿಶೇಷವನ್ನಿಟ್ಟಿದ್ದಾನೆ. ಹೀಗೆ ಅನೇಕ ಜೀವರಾಶಿಗಳನ್ನು ಸೃಷ್ಟಿಸಿದ ಬಳಿಕ ಒಮ್ಮೆ ಬ್ರಹ್ಮದೇವನು ತನ್ನ ಸೃಷ್ಟಿ ಕಾರ್ಯದ ಕುಶಲತೆಯನ್ನು ತಿಳಿಯುವುದಕ್ಕಾಗಿ ತನ್ನ ಎರಡೂ ಕೈಗಳಿಂದ ಎರಡು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದನಂತೆ. ಮುಂದೆ ಇವೆರಡು ಪ್ರಾಣಿಗಳನ್ನು ಸೇರಿಸಿ ಇನ್ನೊಂದು ಪ್ರಾಣಿಯನ್ನು ಬ್ರಹ್ಮದೇವ ಸೃಷ್ಟಿ ಮಾಡಿದನಂತೆ. ಅದುವೇ ಮನುಷ್ಯ ಪ್ರಾಣಿ, ಅಂದರೆ ನರ ಅಥವಾ ಮಾನವ. ಇದನ್ನು ನೋಡಿದ ಬ್ರಹ್ಮನಿಗೆ ಕುತೂಹಲವೂ ಮತ್ತು ಆಶ್ಚರ್ಯವೂ ಆಯಿತಂತೆ. ಯಾಕಿರ್ಬೋದು? ಆ ಎರಡೂ ಪ್ರಾಣಿಗಳ ಗುಣ ಸ್ವಭಾವಗಳು ಇಂದಿಗೂ ನಾವು ಮನುಷ್ಯನಲ್ಲಿ ಕಾಣುತ್ತೇವೆ. ಆ ಎರಡು ಪ್ರಾಣಿಗಳು ಯಾವುದೆಂದರೆ, ಒಂದು ನರಿ, ಇನ್ನೊಂದು ಕಪಿ. ಇವೆರಡಕ್ಕೂ ಅವುಗಳದ್ದೇ ಆದಂಥ ಒಂದು ವ್ಯಕ್ತಿತ್ವ ಇರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಮಂಗವು ಚಂಚಲತೆ, ಅಂದರೆ ಸ್ಥಿರತೆ ಇಲ್ಲದೆ ಇರುವಂತಹದ್ದು. ಇನ್ನು ನರಿ ಅಂತೂ ಬುದ್ಧಿವಂತಿಕೆಯ ಕುತಂತ್ರ ಪ್ರಾಣಿಯೂ ಆಗಿದೆ. ಮಂಗವು ಕೊಂಬೆಯಿಂದ ಕೊಂಬೆಗೆ ಹಾರುವಂತೆ ಮನುಷ್ಯನ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲದೆ ಕ್ಷಣ ಕ್ಷಣಕ್ಕೂ ಆಲೋಚನೆಗಳು, ನಿರ್ಧಾರಗಳು ಬದಲಾವಣೆ ಆಗುತ್ತವೆ. ಅಂತೆಯೇ ನರಿಯೂ ಕೂಡ ತನ್ನ ಬದುಕಿನಲ್ಲಿ ಹೊಟ್ಟೆಪಾಡಿಗಾಗಿ ತಂತ್ರ ಕುತಂತ್ರಗಳ ಮೂಲಕ ವಂಚಿಸಿ ಬದುಕುತ್ತದೆ. ಅಂತೆಯೇ ಮನುಷ್ಯನು ಕೂಡ ತನ್ನ ಕಾರ್ಯ ಸಾಧನೆಗಾಗಿ ಇಚ್ಛಾಶಕ್ತಿ ಇಲ್ಲದೆ ಸ್ವಾರ್ಥ ಪರತೆಯಿಂದ, ಬುದ್ಧಿವಂತಿಕೆಯಿಂದ ಮೋಸವೋ ವಂಚನೆಯೋ ಆ ಅಂಶಗಳನ್ನು ಪ್ರಯೋಗ ಮಾಡುತ್ತಾನೆ. ಹೀಗೆ ನರಿ ಮತ್ತು ಕಪಿಗಳ ಎರಡರ ಸ್ವಭಾವಗಳನ್ನು ಮನುಷ್ಯನು ಮೈಗೂಡಿಸಿಕೊಂಡಿದ್ದಾನೆ. ನರಿ ಮತ್ತು ಕಪಿಯಲ್ಲಿ ವಿಭಿನ್ನವಾದ ವ್ಯಕ್ತಿತ್ವವನ್ನು ಕಂಡರೆ, ಮನುಷ್ಯನಲ್ಲಿ ಇವೆರಡರ ವ್ಯಕ್ತಿತ್ವ ಏಕವಾಗಿ ವ್ಯಕ್ತಗೊಂಡಿದೆ ಎಂಬ ವಿಚಾರವನ್ನು ಮಾನ್ಯ ಡಿ.ವಿ.ಜಿ. ಅವರು ಇಲ್ಲಿ ವ್ಯಕ್ತಪಡಿಸುವುದನ್ನು ಕಾಣಬಹುದು. ಮನುಷ್ಯನು ಈ ಭೂಮಿಯ ಮೇಲೆ ಇರುವಷ್ಟು ದಿನ ಮಾನವೀಯತೆಯಿಂದ ಬದುಕಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನೀವೇನುತ್ತೀರಿ ಬಂಧುಗಳೇ? ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಸಹನೆ ವಜ್ರದ ಕವಚ ಕಗ್ಗ ಮಾಲಿಕೆಯಿಂದ ಕಗ್ಗ ಬಂಧುಗಳೇ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ.